ಮುಡಿಪು ನಿಟ್ಟೆ ವಿದ್ಯಾಧಿರಾಜ್ ಮೆಡಿಕಲ್ ಹೆಲ್ತ್ ಸೆಂಟರ್ ವತಿಯಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಗುರುವಾರ ಕಾಂಡೆ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಟ್ಟಾರು ನಲವಾಯಿರು. ಮುಡಿಪು ನಿಟ್ಟೆ ವಿದ್ಯಾಧಿರಾಜ್ ಮೆಡಿಕಲ್ ಹೆಲ್ತ್ ಸೆಂಟರ್ ವತಿಯಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಗುರುವಾರ ಕಾಂಡೆ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಒಟ್ಟಾರು ಆಟನೆ ಮಲ್ದಿತ್ತೇರು. ಕಾರ್ಯಕ್ರಮ ಮಲ್ಲಬಿನ್ಯರಾದ ಪಾಲ್ಪಡೆಯಿನ ಕೆಎಸ್ಸಿಗ್ಡಿ ಆಸ್ಪತ್ರೆದ ಮಾನಸಿಕ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸ್ ಭಟ್ ಆತ್ಮಹತ್ಯೆ ಪ್ರಕರಣ ತಡೆಗಟ್ಟುವ ಬಗ್ಗೆ ಮಾಹಿತಿ ಕೊರಿಯರು. ನನಗೆಲ್ಲೋ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಆತ್ಮಹತ್ಯೆಗೆ ತೊಡಗಿಕೊಳ್ಳಬಹುದು ಅಂತ ಅನಿಸಿದ್ರೆ ಅವನನ್ನು ತಡೆಗಟ್ಟುವುದು ಹೇಗೆ, ನಿಲ್ಲಿಸಬಹುದು? ಇದು ಎರಡನ್ನೂ ಮಾಡಲಿಕ್ಕೆ ನೀವೊಬ್ಬ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಗಿರಬೇಕು ಅಂತ ಹೇಳಿಲ್ಲ. ಒಬ್ಬ ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ ಉಳ್ಳಂತಹ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಗೊತ್ತಿರುವಂತಹ ಒಬ್ಬ ಡಾಕ್ಟರ್ ಆಗಬೇಕು ಅಂತ ಹೇಳಿ ಅನ್ನೋಂಥ ಅವಶ್ಯಕತೆಗಳು ಏನೂ ಇಲ್ಲ. ನಿಮಗೆ ಬೇಕಿರುವಂಥ ಒಂದೇ ಒಂದು ಕ್ವಾಲಿಟಿ ಏನು ಅಂತ ಹೇಳಿದರೆ ಇನ್ನೊಬ್ಬನನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಗುಣ. ಇಷ್ಟಿದ್ರೆ ಸಾಕು. ಅವನು ಅಥವಾ ಅವಳು ಹೇಳಿದ್ದನ್ನು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಅದರ ಬಗ್ಗೆ ತೀರ್ಮಾನಕ್ಕೆ ತೆಗೆದುಕೊಳ್ಳದೆ ಅವನು ಹೇಳುವುದನ್ನು ಕೇಳುವಂತ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ದ ಪ್ರಾಂಶುಪಾಲರು ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ರಾವ್ ಪಾತ್ರೊಂದು ಪ್ರತಿಯೊಂಜಿ ಜೀವಕೋಟಿಲು ಈ ಭೂಮಿಡು ಬೇನೆ ಬೇಜಾರ್ನ ಅನುಭವಿಸಾವ ಆಂಡ ನರಮಾನಿಲು ಮಾತ್ರ ಇಂದನ್ನು ಎದುರಿಸಾಯರೆ ಆವಂದೆ ಹೇಳಿದಲಕ ಆತ್ಮಹತ್ಯೆ ಮಲ್ತೊನ್ವೇರು. ಸಮಾಜದ ಒಟ್ಟಿಗೆ ಜಾಸ್ತಿ ಬೆರೆಪು ನೆರೆದು ಇಂಚಿನ ಪ್ರಕರಣಗಳನ್ನು ಕಡಿಮೆ ಮಲ್ಪೊಲಿ ಪಂಡ ತೆರಿಪಾಯಿರು. ಜೀವಕೋಟಿಗಳಲ್ಲಿ ಮನುಷ್ಯನಲ್ಲಿ ಮಾತ್ರ ಕಂಡುಬರುವಂತಹ ಒಂದು ವಿದ್ಯಮಾನ ಅಂತ ನಾವು ಹೇಳ್ಬೋದು. ಪಶು ಪಕ್ಷಿ ಪ್ರಾಣಿಗಳು ನಮ್ಮ ಜೊತೆಗೆ ನಮ್ಮಂತೆ ಜೀವನ ನಡೆಸ್ತವೆ, ಹುಟ್ಟು ಸಾವುಗಳನ್ನು ಎದುರಿಸ್ತವೆ, ಸಾಕಷ್ಟು ನೋವುಗಳನ್ನು ಅನುಭವಿಸ್ತವೆ, ಅಂಗವಿಕಲತೆಯಿಂದ ಜೀವನ ನಡೆಸ್ತದೆ, ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಇತರ ಪ್ರಾಣಿಗಳು ಕೂಡ ಅನುಭವಿಸ್ತವೆ. ಆದರೆ ಮನುಷ್ಯ ಮಾತ್ರ ಹೇಳಿದಂತೆ ತನಗೆ ಈ ದೇವರು ಕೊಟ್ಟಂತಹ ಒಂದು ಆಯುಷ್ಯವನ್ನು ಉದ್ದೇಶಪೂರ್ವಕವಾಗಿ ಈ ಆತ್ಮಹತ್ಯೆ ಮುಖಾಂತರ ಕೊನೆಗೊಳಿಸುತ್ತಾ ಇದ್ದಾರೆ. ಅಂತಹ ಒಂದು ವಿದ್ಯಮಾನವನ್ನು ನಾವು ಇವತ್ತು ತಡೆಗಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಚಿಂತಿಸುವುದಾದರೆ ಈ ಆತ್ಮಹತ್ಯೆ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದಿವೆ. ಅದು ಕೇವಲ ಮಾನಸಿಕ ವಿಷಯವಾಗಿ ಉಳಿದಿಲ್ಲ. ಕೆಎಸ್ ಹೆಗ್ಡೆ ಆಸ್ಪತ್ರೆದ ಮೆಡಿಕಲ್ ಸೂಪರಿಂಟೆಂಡೆಂಟ್ ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಕಮ್ಯುನಿಟಿ ಹೆಲ್ತ್ದ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಸುದೀಪ್ ಕುಮಾರ್ ಶೆಟ್ಟಿ, ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ದ ಮುಖ್ಯಸ್ಥರು ಡಾಕ್ಟರ್ ಸಂಜೀವ ಬಡಿಗೇರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.